ವೀಕ್ಷಕರೇ, ದೈವದೇವರು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾರತಿ ಟೀಕೆ. ವೀಕ್ಷಕರೇ, ಹಲವಾರು ವರ್ಷದ ಇತಿಹಾಸವನ್ನು ಒಳಗೊಂಡಿರುವ ಶ್ರೀ ಲಕ್ಷ್ಮೀನಾರಾಯಣ ಭಜನಾ ಮಂದಿರವು ತನ್ನದೇ ಆದಂತಹ ವೈಶಿಷ್ಟ್ಯತೆಯನ್ನು ಒಳಗೊಂಡಿದೆ. ಇಲ್ಲಿ ನಡೆಯುವಂತಹ ಪೂಜಾ ವಿಧಿವಿಧಾನಗಳೇನು, ಇಲ್ಲಿ ನಡೆಯುವಂತಹ ಭಜನೆಯ ಒಂದು ವೈಶಿಷ್ಟ್ಯತೆ ಏನು, ಇವೆಲ್ಲವನ್ನು ನೋಡಿಕೊಂಡು ಬರೋಣ ಇವತ್ತಿನ ದೈವದೇವರು ಸಂಚಿಕೆಯಲ್ಲಿ. ಕರಾವಳಿ ಜಿಲ್ಲೆ ಅಂದರೆ ಸಾಕು, ದೇಶದೆಲ್ಲೆಡೆ ಹೆಸರುವಾಸಿಯಾದ ಚಿರಪರಿಚಿತ ಪ್ರದೇಶ. ಇಲ್ಲಿನ ಉದ್ಯಮ, ವೈದ್ಯಕೀಯ ವ್ಯವಸ್ಥೆ, ಶಿಕ್ಷಣ ಕ್ಷೇತ್ರ, ಕಲೆ, ಸಾಹಿತ್ಯ, ಸಂಗೀತ, ಸಾಂಸ್ಕೃತಿಕ ಉತ್ಸವಗಳು, ಪ್ರವಾಸಿ ಸ್ಥಳಗಳು, ಕಾರ್ಣಿಕದ ದೈವಗಳು, ಪುರಾತನ ಇತಿಹಾಸವನ್ನು ಹೊಂದಿರುವಂತಹ ಸುಂದರ ದೇವಾಲಯಗಳು ನೆಲೆಗೊಂಡಿರುವ ಹಿನ್ನೆಲೆಯಲ್ಲಿಯೇ ಕರಾವಳಿ ಪ್ರದೇಶಗಳು ದೇಶದೆಲ್ಲೆಡೆಯಲ್ಲದೆ ವಿದೇಶದಲ್ಲಿಯೂ ಪ್ರಖ್ಯಾತಿಯನ್ನ ಪಡೆದಿದೆ. ಆದ್ದರಿಂದಲೇ ಇಲ್ಲಿ ದೇಶ ವಿದೇಶಗಳ ಜನರು ಶಿಕ್ಷಣವನ್ನ ಪಡೆಯುತ್ತಿದ್ದಾರೆ. ಇವುಗಳಿಗೆಲ್ಲ ಪ್ರಮುಖ ಶಕ್ತಿಯಾಗಿ ಇರುವುದೇ ಜಿಲ್ಲೆಯ ದೇವಿ ಶಕ್ತಿಯುಳ್ಳಂತಹ ಪ್ರಮುಖ ದೇಗುಲಗಳು. ಇಲ್ಲಿನ ದೇವರ ಅನುಗ್ರಹಕ್ಕಾಗಿಯೇ ದೇಶ ವಿದೇಶಗಳ ಜನರು ಕರಾವಳಿ ನಗರಕ್ಕೆ ಬಂದು ದೇವರ ಕೃಪೆಗೆ ಪಾತ್ರರಾಗುತ್ತಾರೆ. ದೇವನಿಲಯಗಳು, ಪ್ರಾರ್ಥನಾ ಮಂದಿರಗಳು ಸ್ಥಾಪಿತವಾಗಿರುವುದೇ ಗ್ರಾಮ ರಾಷ್ಟ್ರಗಳ ಕ್ಷೇಮ ಅಭ್ಯುದಯಕ್ಕಾಗಿ. ಹೌದು, ಅಂತಹ ಒಂದು ವಿಶೇಷ ಭಜನಾ ಮಂದಿರ ಹಾಗೂ ಇಲ್ಲಿ ನಡೆದಂತಹ ವಿಶೇಷ ಭಜನಾ ಕಾರ್ಯಕ್ರಮಗಳ ಕುರಿತು ನಾವು ನಿಮಗೆ ತೋರಿಸುತ್ತಿದ್ದೇವೆ. ನಾವು ನಿಮಗೆ ತೋರಿಸುವಂತಹ ಭಜನಾ ಮಂದಿರ ಉಡುಪಿ ಜಿಲ್ಲೆಯ ಗುಜ್ಜೇರ್ ಬೆಟ್ಟುವಿನ ಕೆಮ್ಮಣ್ಣು ಸಮೀಪದ ಮಲ್ಪೆ ಕಡಲ ತೀರದ ಪ್ರಶಾಂತವಾದ ವಾತಾವರಣದಲ್ಲಿ ಸಿಗುವ ಭವ್ಯವಾದ ಮಂದಿರವೇ ಶ್ರೀ ಲಕ್ಷ್ಮೀ ನಾರಾಯಣ ಭಜನಾ ಮಂದಿರ. ಶ್ರೀ ಲಕ್ಷ್ಮೀ ನಾರಾಯಣ ಭಜನಾ ಮಂದಿರದಲ್ಲಿ ಸುಮಾರು 66 ವರ್ಷಗಳಿಂದ ವಾರ್ಷಿಕ ಮಂಗಲೋತ್ಸವ ಭಜನಾ ಕಾರ್ಯಕ್ರಮ ನಡೆದುಕೊಂಡು ಬರ್ತಿದೆ. ಪ್ರತಿ ವರ್ಷದಂತೆ ಈ ಬಾರಿಯೂ ನಗರ ಭಜನೆ, ಅಖಂಡ ಭಜನಾ ಮಂಗಲೋತ್ಸವ ಸಾಂಪ್ರದಾಯಿಕವಾಗಿ ಯಾವುದೇ ವಿಘ್ನಗಳಿಲ್ಲದೆ ನಿರ್ವಿಘ್ನವಾಗಿ ನಡೆದಿದೆ. ಅಣ್ಣನ ಹೊಡರುಂಡ
ಲಕ್ಷ್ಮೀನಾರಾಯಣ ದೇವಸ್ಥಾನಕ್ಕೆ 100 ವರ್ಷಗಳ ಇತಿಹಾಸವಿದೆ. ಸುಮಾರು 1952ನೇ ಕಾಲದಲ್ಲೇ ಲಕ್ಷ್ಮೀನಾರಾಯಣ ದೇವಳ ಸ್ಥಾಪನೆಗೊಂಡರೂ ನಂತರದ ಕಾಲದಲ್ಲಿ ಜನರಿಗೆ ಆರ್ಥಿಕ ಸಂಕಷ್ಟ ಎದುರಾದಾಗ ದೇಗುಲ ಶಿಥಿಲಗೊಂಡಿತು. ಕಡಲ ಕಿನಾರಿಯಲ್ಲಿನ ಈ ಸುಂದರ ದೇವಳ ಕಾಲಕ್ರಮೇಣ ಶಿಥಿಲಗೊಂಡರೂ ದೇಗುಲದ ಭಕ್ತರ ಮನಸ್ಸಿನಲ್ಲಿ ಶಿಥಿಲಗೊಂಡ ದೇಗುಲ ಮರುನಿರ್ಮಾಣ ಮಾಡಬೇಕೆಂಬ ಮಹದಾಸೆ ಹಾಗೆಯೇ ಉಳಿದುಕೊಂಡಿತು. ನಂತರದ ದಿನಗಳಲ್ಲಿ ಸುಮಾರು 2000 ಕಾಲಾವಧಿಯಲ್ಲಿ ಶ್ರೀ ಲಕ್ಷ್ಮೀನಾರಾಯಣ ಭಜನಾ ಮಂದಿರ ಊರ ಪರವೂರ ಮಹಾದಾನಿಗಳ ಕೃತಾರ್ಥವಾಗಿ ಭಜನಾ ಮಂದಿರ ಜೀರ್ಣೋದ್ಧಾರಗೊಂಡಿತು. ಚಂದಪ್ಪ ಸಾಲ್ಯಾನ್ ಗ್ರಾಮದ ಹಾಗೂ ಸಮಾಜದ ಸರ್ವತೋಮುಖ ಅಭಿವೃದ್ಧಿಗೆ ಜೀವನವನ್ನೇ ಮುಡುಪಾಗಿರಿಸಿದ ವ್ಯಕ್ತಿ. ಈ ಭವ್ಯ ಮಂದಿರದ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಿದವರಲ್ಲಿ ಒಬ್ಬರು ದಿವಂಗತ ಚಂದಪ್ಪ ಸಾಲ್ಯಾನ್. ಚಂದಪ್ಪ ಸಾಲ್ಯಾನ್ ಗ್ರಾಮದ ಹಾಗೂ ಸಮಾಜದ ಸರ್ವತೋಮುಖ ಅಭಿವೃದ್ಧಿಗೆ ಜೀವನವನ್ನೇ ಮುಡುಪಾಗಿರಿಸಿದ ವ್ಯಕ್ತಿ. ಸುಮಾರು 2000ನೇ ಕಾಲಾವಧಿಯಿಂದಲೇ ಇಲ್ಲಿಯವರೆಗೆ ಶ್ರೀ ಲಕ್ಷ್ಮೀನಾರಾಯಣ ಭಜನಾ ಮಂದಿರದಲ್ಲಿ ಪ್ರತಿನಿತ್ಯ ವಿಶೇಷ ಪೂಜಾದಿ ಕಾರ್ಯಗಳು ನಡೆದುಕೊಂಡು ಬರುತ್ತಿವೆ. ಇತ್ತೀಚೆಗಂತೂ ಲಕ್ಷ್ಮೀನಾರಾಯಣ ಭಜನಾ ಮಂದಿರಕ್ಕೆ ಪ್ರತಿನಿತ್ಯವೂ 100 ಭಕ್ತರು ಬಂದು ದೇವರ ಪೂಜಾದಿ ಕಾರ್ಯಗಳಿಗೆ ಭಾಗಿಯಾಗುತ್ತಾರೆ. ಹಾಗೆಯೇ ವಿಶೇಷವಾಗಿ ಹಬ್ಬಗಳ ದಿನಗಳಲ್ಲಿ ಮಂದಿರದಲ್ಲಿ ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳು ಯಾವುದೇ ಲೋಪಗಳಿಲ್ಲದೆ ನಡೆದುಕೊಂಡು ಬರುತ್ತಿದೆ. ಭಕ್ತರ ಸಕಲ ಸಂಕಷ್ಟಗಳಿಗೆ ಪರಿಹಾರ ನೀಡುವ ಅಯ್ಯೋ ನನಗೆ ಕಷ್ಟ ಎಂದು ಸಂಕಷ್ಟದಲ್ಲಿ ನೆನೆದವರಿಗೆ ಕಷ್ಟ ಪರಿಹಾರಕ್ಕೆ ದಾರಿ ತೋರಿಸುವವರೇ ಲಕ್ಷ್ಮೀನಾರಾಯಣ ಸ್ವಾಮಿ.
ಲಕ್ಷ್ಮೀನಾರಾಯಣ ಭಜನಾ ಮಂದಿರದಲ್ಲಿ 66ನೇ ನಗರ ಭಜನೆ, ಅಖಂಡ ಭಜನಾ ಮಂಗಲೋತ್ಸವ ಹಾಗೂ ಅನ್ನ ಸಂತರ್ಪಣಾ ಕಾರ್ಯ ಊರ ಹಾಗೂ ಪರವೂರ ದಾನಿಗಳ ಕೃತಾರ್ಥವಾಗಿ ವೈಭವದಿಂದ ನಡೆಯಿತು. ಅಲೌಕಿಕ ಆನಂದಕ್ಕೆ ಭಜನೆಯೇ ಮೆಟ್ಟಿಲು ಎಂಬಂತೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಭಕ್ತಿಯ ಗಾನಸುದಿಯನ್ನ ಕೇಳುವುದರಲ್ಲಿ ಮಗ್ನರಾದ್ರು. ಲಕ್ಷ್ಮೀನಾರಾಯಣ ಭಜನಾ ಮಂದಿರದಲ್ಲಿ ಯಾವುದೇ ಕಾರ್ಯಕ್ರಮಗಳು ನಡೆದರೂ ಮಂದಿರದ ಸರ್ವ ಸದಸ್ಯರು ಶ್ರದ್ಧಾ ಭಕ್ತಿಯಿಂದ ಭಾಗಿಯಾಗಿ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳನ್ನು ಸಾಂಪ್ರದಾಯಿಕವಾಗಿ ಅಚ್ಚುಕಟ್ಟಾಗಿ ವೈಭವದಿಂದ ಮಾಡಿಕೊಂಡು ಬರ್ತಾರೆ. ಇಂತಹ ಅತ್ಯದ್ಭುತ ಶಕ್ತಿ ಗುಜ್ಜಿರ್ಬೆಟ್ಟು ಗ್ರಾಮಸ್ಥರಿಗೆ ಬಂದಿರುವುದಕ್ಕೆ ಕಾರಣವಾಗಿರೋದು ಶ್ರೀ ಲಕ್ಷ್ಮೀನಾರಾಯಣ ದೇವರ ಪವಾಡ ಅಲ್ಲದೆ ಮತ್ತೇನೂ ಅಲ್ಲ ಅನ್ನೋದು ಭಕ್ತರ ಅನಿಸಿಕೆ. ಶ್ರೀ ಲಕ್ಷ್ಮೀನಾರಾಯಣ ಭಜನಾ ಮಂದಿರದಲ್ಲಿ ನಡೆದ 66ನೇ ವಾರ್ಷಿಕ ಮಂಗಲೋತ್ಸವದ ದಿನ ಭಜನಾ ಕಾರ್ಯಕ್ರಮವಲ್ಲದೆ ನೆರೆದ ನೂರಾರು ಸಂಖ್ಯೆಯ ಭಕ್ತ ಸಮೂಹಕ್ಕೆ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಜರುಗಿತು. ಊರ ಪರವೂರ ಭಕ್ತಾದಿಗಳು ಬಂದು ದೇವರ ಪ್ರಸಾದವನ್ನು ಸ್ವೀಕರಿಸಿ ದೇವರ ಕೃಪೆಗೆ ಪಾತ್ರರಾದ್ರು. ಲಕ್ಷ್ಮೀನಾರಾಯಣ ಭಜನಾ ಮಂದಿರ ಎಂಕಲ್ನ ಹಿರಿಯರ ನಗಲ್ ಮಾತ ಒಟ್ಟು ಸೇರ್ದು 1952ನೇ ಇಸ್ವಿಡ್ ಒಂಜಿ ಒಡಿಲ್ದ ಮಾಡ್ದ ತಟ್ಟಿದ ಈ ತಾರದ ತಟ್ಟಿದ ಗೋಡೆ ಮಣ್ಣದ ಗೋಡೆ ಇತ್ತಿಜಿ ಇಂಚಿನ ಒಂಜಿ ಮಂದಿರನು ಸ್ಥಾಪನೆ ಮಲ್ತದ್ದು ದುಂಬು ಪೋಪಿನಂಚಿನ ನಡತಂದು ದುಂಬು ಪೋವನಗ ಪೂಜೆ ಪುರಸ್ಕಾರವನ್ನು ಪೂರ ಮಲ್ತೊಂದು ದುಂಬು ಸಾಗೊಂದು ಬನ್ನ ಅಂಚಿನ ಪುರ್ತುಡು ಎಂಕಲ್ನ ಆ ಮಂದಿರ ಶಿಥಿಲಾತಿನ ಬೊಕ್ಕ ಕೂಡ ಎಂಕಲ್ನ ಹಿರಿಯರ ನಗಲು ಜನಕುಲೇನು ಪೂರ ಒಟ್ಟು ಸೇರಿದು ಊರ್ದ ಜನಕುಲ್ನ ದೇಣಿಗೆನ ಪೂರ ಒಟ್ಟು ಮಲ್ತೊಂದು ಐಟು ಪರ ಊರುಡ್ಲ ಪೋದು ದೇಣಿಗೆನ ಸಂಗ್ರಹ ಮಲ್ದೇರು 72ನೇ ಇಸ್ವಿಡ್ 1972ನೇ ಇಸ್ವಿಡ್ ಮಿತ್ತಿಗೆ ಒಡಿಲ್ದ ಮಾಡು ಮಲ್ತದು ಗೋಡೆ ಇಂಚಿನ ಒಂಜಿ ಕಟ್ಟಡವನ್ನು ಮಲ್ತದು ಪ್ರತಿಷ್ಠಾಪನೆಯನ್ನು ದೇವರನ್ನು ಪ್ರತಿಷ್ಠೆ ಮಾಡ್ತಾರೆ. ಈ ರಡ್ಡು ಮೂಜಿ ಸರ್ತಿಲ ಮಂದಿರ ನಿರ್ಮಾಣ ಮಲ್ಪನಾಗ ಎಂಕಲಿಗೆ ಮಾರ್ಗದರ್ಶನ ಎಂಕಲ್ನ ಹಿರಿಯರ ನಗಲ್ನ ಒಟ್ಟುಡು ಮಾರ್ಗದರ್ಶನ ಕೊರಪಿನಂಚಿನ ಸಂದರ್ಭಡು ಮುಲ್ತ ರಡ್ಡು ವಿಪ್ರ ಕುಟುಂಬ ಒಂಜಿ ಕಂಡಿಗೆ ಲಕ್ಷ್ಮೀ ಗಣಪತಿ ಮಠದ ಹಿರಿಯ ಒಂಜಿ ಭಟ್ರಾರು ಗಣಪತಿ ಭಟ್ರು ಬಂತು ಒಂಜಿ ಅರ್ನ ಮಾರ್ಗದರ್ಶನ ಅಂಚನೆ ಗುಜ್ಜರ್ ಬೆಟ್ಟದ ದಿವಂಗತ ಚಕ್ರಪಾಣಿ ಭಟ್ರು ಆರು ಬೊಕ್ಕ ಇತ್ತೆ ಅರ್ನ ಮಗೆ ಶ್ರೀ ಹಯವದನ ಭಟ್ರು ಅಂಚನೆ ಕಂಡಿಗೆ ಮಠದ ಮೋಹನ್ ಭಟ್ರು ಮೊಘಲ್ನ ಮಾರ್ಗದರ್ಶನ ಮೂಲ ಪೂಜೆ ಪುರಸ್ಕಾರ ಮಲ್ಪನಾಗ ವಾ ರೀತಿದ ಅನುಷ್ಠಾನವನ್ನು ಮಲ್ಪೋಡು ಎಂಕಲು ಪಂಪಿನವೇನು ಎಂಕಲಿಗೆ ಹಂತೊಡ್ಲ ಪಣ್ಣೊಂದು ಎಂಕಲೆಂದು ದುಂಪ ಸೊಂಪಿತ್ತು ಆ ಪ್ರಕಾರವಾದ ಮೂಲ ಕಾರ್ಯಕ್ರಮ ಪೂರ ಸಾಗೊಂದು ಹೋಗೊಂದು ಮೊರಣಿ ಎಂಕಲಿನ ಮಾತ ಬುಡ್ದು ದೇವರನ ಪಾದ ಸೇರಿನಂಚಿನ ಎಂಕಲ್ನ ಹಿರಿಯ ವ್ಯಕ್ತಿ ಈ ಮಂದಿರಗೋಸ್ಕರವಾದ ಭಾರಿ ಒಂಜಿ ಶ್ರಮ ಪಡ್ನಾರು ಎಂಕಲಿನ ಮಾತ ಒಂಜಿ ಒಗ್ಗೂಡ ಒಂದು ದುಂಪ ಸಂಪತ್ತಿನಂಚಿನ ಒಂಜಿ ಮಹಾನ್ ಚೇತನನ್ ಪಂಡ ತಪ್ಪ ಒಂದು ದಿವಂಗತ ಚಂದಪ್ಪ ಸಾಲ್ಯನ್ ಆರು ಎಂಕಲಿಗೆ ಬೊಡುತಿನಾತ್ ಮಾರ್ಗದರ್ಶನ ಮಲ್ತದ್ದು ಈ ಏಳಿಗೆಗೋಸ್ಕರವಾದ ಭಾರಿ ಒಂಜಿ ಒದ್ದಾಡಿನಂಚಿನ ಒಂಜಿ ಮನುಷ್ಯ ಅಂಚ ಈ ಹಿರಿಯರ ನಗಲ್ನ ಒಂಜಿ ದಿಕ್ಕಡು ಅಗಲ್ನ ಮಾರ್ಗದರ್ಶನ ಒಂಜಿ ದಿಕ್ಕಡು ದೇವರನ ಒಂಜಿ ಅನುಗ್ರಹ ಆಯ್ತ ಅವೇನು ಪೂರ ಒಟ್ಟಾದದು ಎಂಕಲು ಈ ಮಂದಿರವನ್ನು ಪೊರ್ಲುಡು ನಡಪಡು ಅನ್ಕೊಂಡಿಲ್ಲ. ಈ ಮಂದಿರದ ಕಾರ್ಣಿಕದಾನೆ ಪಿನಿಮಂಡ ಈ ಮಂದಿರೋಡು ಏರ್ಮತ ಮದ್ಮೆ ಅಂದಿನ ಪೊಂಜೋಕುಲು ಬರೊಂದಿಲ್ಲ ಭಜನೆ ಅಗಲಿಗೆ ಒಂಜಿ ರಡ್ಡು ತಿಂಗೊಳ್ಡು ಮದ್ಮೆ ಅದು ಪೋತಿನ ಮಸ್ತ್ ನಿದರ್ಶನಗಳಿಲ್ಲ ಅಂಚೆಗನ ಕಡ್ಲ ಬರೀ ಬೀಚಿ ಬತ್ತಿನಾಗಲಿ ಕೆಲವು ಏನಾಳಗಲ್ನ ಮಸ್ತ್ ತಾಲ ದಕಡ್ದು ಬೋಂಡ ಐಕಿ ಪರಕೆ ಬಂಡ ಮಸ್ತ್ ಸಿಕ್ಕದನು ಪೂರಾ ವಸ್ತುಲ್ಲ ಸಿಕ್ಕದನು ಮುಂದಾಗಡು ಅಂಚೆನೆ ಈ ಜಾಗೋಡು ಏರ್ ಬತ್ತು ಏನ ನಟೊಂಡೇರು ಅವು ಪೂರ ಹೆಚ್ಚಿನ ಇಡೇರ್ದನು ಅಂಚೆನೆ ಮಸ್ತ್ ಜನ ಜೋಕುಲ್ದಂತಿನಾಗಿಲ್ಲ ಈ ಸ್ಥಳ ಜಾಗಕ್ಕೆ ಎಂಕಲ್ ಮಂಗಲೋತ್ಸವ ಕೊರಪಿನೊಂದು ಪರಕೆ ಬಂತಿನ ಉಂಡು ಅಗಲಿ ಹೆಚ್ಚಿನ ಗಲಿಗೆ ಜೋಕುಲ್ಲಾತನು ಈ ಕಡ್ಲ ಬರೀಟ್ ಈ ಕೈರಂಪುಣಿ ಬೊಕ್ಕ ಜೋಡು ಓಡದಾಗಲು ಮತ್ತಲ್ಲೇರು ಆಗಲಿ ಪ್ರತಿದಿನೆಲ್ಲ ಕಾಂಡೆ ಬತ್ತದು ಈ ಸ್ಥಳ ಜಾಗಡು ಕೈ ಮುಗಿದೇ ಪಡ್ಡ ವೆಪ್ಪಿನ ಅಗಲಿ ನಂಬಿಕೆ ಈ ಸ್ಥಳ ಜಾಗ ಬತ್ತದ ಎಂಕಲ್ ಕೈ ಮುಗಿದು ಬೋಣ ಎಂಕಲ್ ದಾಲಾನ ಬಂಜಿದ ಪಾಡ್ದ ಕಾಸು ಸಿಕ್ಕುಣಿ ನಂಬಿಕೆ ಅಂಚೆ ಏತೋ ಅವು ಈಡೇರದಲ್ಲ ಬೋತು ಆದೇಶ್ವರ
ದಯಬಾರದೆ ಮಾದೇಶ್ವರ ದಯಬಾರದೆ ಬರಿದಾದ ಬಾಳಲ್ಲೇ ಬರಬಾರದೆ ಏನಿಲ್ಲದೆ ನನಗೆ ಬದುಕೆಲ್ಲಿದೆ ಮಾದೇಶ್ವರ ದಯಬಾರದೆ ನಿನ್ನ ಕಾಣಲೆಂದು ಬಂದೆ ಬಾಳಲ್ಲಿ ನೊಂದು ಬಂದೆ ನಿನ್ನ ಕಾಣಲೆಂದು ಬಂದೆ ಬಾಳಲ್ಲಿ ನೊಂದು ಬಂದೆ ಮಹಾದೇವವೆಂಬುದು ಮರೆತು ಬೇರೇನು ಕಾಣೆ ತಂದೆ ತಂದೆ ನೀನೇ ಸ್ವಾಮಿ ತಾಯೆಯು ನೀನೇ ಸ್ವಾಮಿ ತಂದೆಯು ನೀನೇ ಸ್ವಾಮಿ ತಾಯೆಯು ನೀನೇ ಸ್ವಾಮಿ ನಾ ಕಂಡ ಬಂದು ಬಳಗ ಎಲ್ಲವೂ ನೀನೇ ಸ್ವಾಮಿ ನಿನ್ನ ಪಾದ ನಂಬಿ ಬಂದೆ ದಯೆ ತೋರು ದೇವಾ ಬರಿದಾದ ಬಾಳಲ್ಲೇ ಬರಬಾರದೆ ನೀನಿಲ್ಲದೆ ನನಗೆ ಮಾದೇಶ್ವರ ಬರಬಾರದೆ ತಿರುಮಲರಾಯನ ದೇವರ ವಿನುದು ವೆಂಕಟರಮಣನು ಎಂದವನು ಏಳು ಬೆಟ್ಟದ ಮೇಲೆ ಏನಿರುವುದು ತಿರುಮಲರಾಯನ ದೇವರ ವಿನುದು ತಿರುಮಲರಾಯನ ದೇವರ ವಿನುದು
ಆನಂದಕ್ಕೆ ಭಜನೆಯೇ ಮೆಟ್ಟಿಲು. ಪದನಾಮ ಸ್ತೋತ್ರವೇ ಈ ಭಕ್ತಿಯ ಭಜನೆಗಳು. ಇವೇ ಭಗವಂತನ ಭಾರತೀಯ ಸನಾತನ ಸಂಸ್ಕೃತಿಯ ಪರಂಪರೆ. ಕತ್ತಲಿನಿಂದ ಬೆಳಕಿನಡೆಗೆ ಸಾಗುವಲ್ಲಿ, ಬರುವ ಅಡೆತಡೆಗಳಿಗೆ ನೆಮ್ಮದಿಯ ಬದುಕನ್ನು ಸಾಗಿಸುವಲ್ಲಿ ಈ ಭಕ್ತಿಯ ಪದಪುಂಜಗಳೇ ಪ್ರೇರಣೆ. ಇದು ಇವತ್ತಿನ ದೈವದೇವರು ಸಂಚಿಕೆ. ಮುಂದೆ ಇಂತಹದ್ದೇ ಒಂದು ಸುಪ್ರಸಿದ್ಧ ಕ್ಷೇತ್ರದೊಂದಿಗೆ ನಾವು ನಿಮ್ಮನ್ನು ಮತ್ತೆ ಭೇಟಿಯಾಗ್ತೇವೆ. ಅಲ್ಲಿಯವರೆಗೆ ನೋಡ್ತಾ ಇರಿ V4 ನ್ಯೂಸ್. ವಂದನೆಗಳು.